ಹಿಂದಿನ ಕೊನೆಯ ದಿನ ಹೋಗುತ್ತಿದ್ದಂತೆ ಲಾರ ಮೇರಿ ಅವು ತಾವು ಈವರೆಗೆ ನೋಡಿಲ್ಲದಂತಹ ಅತಿ ಸುಂದರ ಹಸುವನ್ನು ನೋಡಿಬಿಟ್ಟರು. ಅದೊಂದು ಪುಟ್ಟ ಬಿಳಿಯ ಹಸು. ಕೆಂಪು ಕಿವಿಗಳಿದ್ದ ಅದರ ಮುಂದಲೆಯ ಮಧ್ಯಕ್ಕೆ ಸರಿಯಾಗಿ ಕೆಂಪು ಮಚ್ಚೆ ಇತ್ತು. ಅದರ ಪುಟ್ಟ ಬಿಳಿ ಕೊಂಬುಗಳು ಒಳಕ್ಕೆ ಬಾಗಿ ಆ ಕೊಂಬು ಮಚ್ಚೆಯನ್ನೇ ತೋರುತ್ತಿದ್ದವು. ಬಿಳಿಯ ಕಡೆ ಮಧ್ಯಕ್ಕೆ ಸರಿಯಾಗಿ ಗುಲಾಬಿಗಳಷ್ಟು ದೊಡ್ಡ ಕೆಂಪು ಚುಕ್ಕಿಗಳ ಒಂದು ವರ್ತುಳವಿತ್ತು. ಮೇರಿ ಕೂಡ ಆನಂದದಲ್ಲಿ ಕುಣಿದಾಡಿಬಿಟ್ಟಳು. ಓ ನೋಡೋಣ, ಓ ನೋಡು ಪಾ, ಗುಲಾಬಿ ಹಾರದ ಆ ಹಸುವನ್ನು ನೋಡು ಎಂದು ಲಾರ ಕೂಗಿಕೊಂಡಳು. ಪಾ ನಕ್ಕು ಬಿಟ್ಟ. ಹಿಂದಿನಿಂದ ಹೊರಕ್ಕೆ ಆ ಹಸುವನ್ನು ಹೊಡೆಯಲು ಜಾನಿಗೆ ಅವನು ಸಹಾಯ ಮಾಡುತ್ತಿದ್ದ. ಈಗ ಬನ್ನಿ ಹುಡುಗಿಯರೇ, ಇದನ್ನು ಕೊಟ್ಟಿಗೆಗೆ ಅಟ್ಟಲು ಸಹಾಯ ಮಾಡಿ ಎಂದು ಕೂಗಿದ. ಲಾರ ಬಂಡೆಯಿಂದ ಜಿಗಿದು ಓಡಿ ಬಂದಳು. ಯಾಕೆ ಪಾ, ನಾವು ಇದನ್ನು ಇಟ್ಟುಕೊಳ್ಳುತ್ತೇವೆಯೇ ಎಂದೆಲ್ಲ ಕೇಳಿದಳು. ಪುಟ್ಟ ಬಿಳಿಯ ಹಸು ಕೊಟ್ಟಿಗೆಗೆ ಹೋಯಿತು ಪಾ, ಅದು ನಮ್ಮ ಹಸು ಎಂದು ಉತ್ತರ ಕೊಟ್ಟ. ಲಾರ ತಿರುಗಿ ಓಡಿದ್ದೇ ಓಟ. ನೆಲಮಾಳಿಗೆಯೊಳಗೆ ಓಡುತ್ತಾ, ಓ ಮಾ ನೋಡು ಬಾ ಇಲ್ಲಿ, ಹಸು ನೋಡು, ಹಸು ಬಂದಿದೆ, ಓ ಮಾ ತುಂಬ ಚೆನ್ನಾಗಿದೆ ಹಸು ಎಂದು ಕುಣಿದಾಡಿದಳು. ಮಾ ಕ್ಯಾರಿಯನ್ನು ಎತ್ತಿಕೊಂಡು ನೋಡಲು ಬಂದಳು. ಚಾರ್ಲ್ಸ್ ಎಂದಳು. ನಮ್ಮದು ಕೆರೋಲಿನ್ ಹೇಗಿದೆ ಎಂದ ಪಾ. ಆದರೆ ಚಾರ್ಲ್ಸ್, ನೆಲ್ಸನ್ನಿಂದ ತೆಗೆದುಕೊಂಡೆ. ನಾವು ದಿನವೂ ಕೆಲಸ ಮಾಡಿ ಆತನಿಗೆ ಋಣ ಸಲ್ಲಿಸುತ್ತಿದ್ದೇನೆ. ಹುಲ್ಲ ಬಣಿವೆ ಮತ್ತು ಕೊಯ್ಲು ಮಾಡಲು ಅವನು ನೆರವು ಬೇಕೇ ಇಲ್ಲ. ನೋಡು, ಇದೊಂದು ಒಳ್ಳೆಯ ಹಾಲು ಕೊಡುವ ಹಸು ಕೆರೋಲಿನ್. ಇನ್ನು ಮೇಲೆ ಹಾಲು ಬೆಣ್ಣೆ ಎಲ್ಲ ಸಿಕ್ಕುತ್ತದೆ. ಓ ಚಾರ್ಲ್ಸ್. ಲಾರ ಇನ್ನೂ ಕೇಳಲು ನಿಲ್ಲದೆ ಹಿಂತಿರುಗಿ ಹಾದಿಯಲ್ಲಿ ಜೋರಾಗಿ ಓಡಿ ಮನೆಯೊಳಕ್ಕೆ ಓಡಿದಳು. ಊಟದ ಮೇಜಿನಿಂದ ತನ್ನ ತವರದ ಲೋಟವನ್ನೆತ್ತುಕೊಂಡು ಓಡಿ ಬಂದಳು. ಪಿಟ್ ಮತ್ತು ಬ್ರೈಟ್ಗಳ ಪಕ್ಕದಲ್ಲಿ ಒಂದು ಗೊಂತಿಗೆ ಆ ಬಿಳಿ ಹಸುವನ್ನು ಪಾ ಕಟ್ಟಿ ಹಾಕಿದ್ದ. ಮೆಲುಕು ಹಾಕುತ್ತಾ ಸಾಧುವಾಗಿ ನಿಂತಿತ್ತು ಅದು. ಲಾರ ಅದರ ಪಕ್ಕದಲ್ಲಿ ಕುಳಿತು ಒಂದು ಕೈಯಲ್ಲಿ ಲೋಟವನ್ನು ಹುಷಾರಾಗಿ ಹಿಡಿದು ಮತ್ತೊಂದರಲ್ಲಿ ಹಸುವಿನ ಕೆಚ್ಚಲನ್ನು ಹಿಡಿದು ಹಾಲು ಕರೆಯುವಾಗ ಪಾ ಮಾಡುತ್ತಿದ್ದಂತೆ ಅದರ ಕೆಚ್ಚಲನ್ನು ಅಮುಕಿದಳು. ನೇರವಾಗಿ ಬಿಸಿ ಬಿಸಿ ಹಾಲು ಚಳ್ಳನೆ ಹೊರಗೆ ಲೋಟದ ಒಳಗಕ್ಕೆ ಇಳಿಯತೊಡಗಿತು. ದೇವರೇ, ಏನು ಮಾಡುತ್ತಿದೆ ಈ ಹುಡುಗಿ ಎಂದಳು ಮಾ. ಹಾಲು ಕರೆಯುತ್ತಿದ್ದೇನೆ ಎಂದು ಸಹಜವಾಗಿ ಉತ್ತರ ಕೊಟ್ಟಳು ಲಾರ. ಆ ಕಡೆ ಅಲ್ಲ ಲಾರ, ಅದು ಒದೆಯುತ್ತದೆ ಮಾ ಬೇಗ ಹೇಳಿದಳು. ಆದರೆ ಆ ಸಾಧುವಾದ ಹಸು ತಲೆಯನ್ನು ತಿರುಗಿಸಿ ಮಮತೆಯ ಕಣ್ಣುಗಳಿಂದ ಲಾರಳನ್ನು ನೋಡಿತು. ಆಶ್ಚರ್ಯಗೊಂಡಂತೆ ಕಾಣಿಸಿದರೂ ಒದೆಯಲಿಲ್ಲ. ಹಸು ಕರೆಯಬೇಕಾದರೆ ಬಲಗಡೆಯೇ ಕರೆಯಬೇಕು ಲಾರ ಎಂದಳು ಮಾ. ಆದರೆ ಪಾ ಆ ಪುಟ್ಟ ಚಟಾಕನ್ನು ನೋಡು. ನಿನಗೆ ಯಾರು ಕರೆಸಿದವರು ಹಾಲನ್ನು ಎಂದು ಕೇಳಿದ. ಯಾರೂ ಲಾರಳಿಗೆ ಕಲಿಸಿರಲಿಲ್ಲ. ಪಾ ಕರೆಯುವುದನ್ನು ಮಾ ಕರೆಯುವುದನ್ನು ಲಾರ ನೋಡಿದ್ದಳು ಅಷ್ಟೇ. ಈಗ ಎಲ್ಲರೂ ಅವಳನ್ನೇ ನೋಡುತ್ತಿದ್ದರು. ಲೋಟದೊಳಗೆ ಹಾಲು ಸೊರಸೊರನೆ ಇಳಿಯುತ್ತಿತ್ತು. ಒಳಗೆ ಸುಳಿಯಾಗಿದ್ದು ನೊರೆಯಾಗಿ ಲೋಟದ ತನಕ ನೊರೆಯಿದ್ದಿತು ಹಾಲು. ಆಗ ಮಾ, ಪಾ, ಮೇರಿ, ಲಾರ ಈ ಸವಿಯಾದ ಬೆಚ್ಚನೆಯ ಹಾಲನ್ನು ಒಂದೊಂದು ಗುಟುಕು ಕುಡಿದರು. ಉಳಿದದ್ದನ್ನು ಕ್ಯಾರಿ ಕುಡಿದು ಬಿಟ್ಟಳು. ಅವರಿಗೆ ಒಳಗೆಲ್ಲ ಹಿತವಾಗಿತ್ತು. ಆ ಚಲುವಾದ ಹಸುವನ್ನೇ ನೋಡುತ್ತಾ ನಿಂತರು. ಅದರ ಹೆಸರೇನು ಮೇರಿ ಕೇಳಿದಳು. ಪಾ ಜೋರಾಗಿ ನಕ್ಕು ಅದರ ಹೆಸರು ಆರ ಎಂದ. ಆರ ಮಾ ಅಂದು. ಅದೊಂದು ವಿಚಿತ್ರ ಹೆಸರು ಎಂದು ಕೇಳಿದಳು. ನೆಲ್ಸನ್ ಮನೆಯಲ್ಲಿ ಅದನ್ನೇನೋ ನಾರ್ವೇಜಿಯನ್ ಹೆಸರಿನಿಂದ ಕರೆಯುತ್ತಿದ್ದರು. ಹಾಗೇನೆಂದರೆಂದು ಕೇಳಿದಾಗ ಮಿಸಸ್ ನೆಲ್ಸನ್ ಅದೊಂದು ಆರ ಎಂದಳು. ಪಾ ಹೇಳಿದ. ಆರವೆಂದರೇನು ಎಂದಳು ಮಾ. ನಾನು ಆಕೆಯನ್ನು ಅದನ್ನೇ ಕೇಳಿದೆ. ಆಕೆ ಮತ್ತೆ ಆರ ಎಂದೇ ಹೇಳಿದಳು. ನಾನು ಮೂರ್ಖನಂತೆ ಕಂಡಿರಬೇಕು ಆಕೆಗೆ. ಕೊನೆಗೆ ಆಕೆ ಗುಲಾಬಿಯ ಆರ ಎಂದಳು. ಹಾರ ಲಾರ ಕಿರ್ಚಿಕೊಂಡಳು. ಎಲ್ಲರೂ ಹೊಟ್ಟೆ ಹುಣ್ಣಗಾಗುವಷ್ಟು ನಕ್ಕರು. ಎಲ್ಲ ವಿಚಿತ್ರವಲ್ಲವೇ? ಮಿಸ್ಕಾನಿನಲ್ಲಿ ಸ್ವೀಡರು ಹಾಗೂ ಜರ್ಮನ್ನರ ನಡುವೆ ಇದ್ದವು. ಇಂಡಿಯನ್ ಪ್ರದೇಶದಲ್ಲಿ ಇಂಡಿಯನ್ನರೊಂದಿಗೆ ಇದ್ದೆವು. ಇಲ್ಲಿ ಮಿನ್ನಿಸೋಟದಲ್ಲಿ ಎಲ್ಲರೂ ನಾರ್ವೇಜಿಯನ್ನರು, ಒಳ್ಳೆಯ ನೆರೆಹೊರೆಯವರು. ನಮ್ಮ ಜನ ಇಲ್ಲಿ ಬಹು ಕಡಿಮೆ ಎಂದಪ್ಪ. ಸರಿ, ಆ ಹಸುವನ್ನು ನಾವು ಆರವೆಂದಾಗಲಿ ಗುಲಾಬಿಯ ಹಾರವೆಂದಾಗಲಿ ಕರೆಯುವುದಿಲ್ಲ. ಅದರ ಹೆಸರು ಸ್ಪಾಟ್ ಎಂದಳು ಮಾ.